ಜಿಲ್ಲಾ ಬಿಜೆಪಿ ವತಿಯಿಂದ ಗ್ರಾಮ ಸ್ವರಾಜ್ಯ ಸಮಾವೇಶ ಬಿಸಿ ರೋಡಿನ ಸ್ಪರ್ಶ ಸಭಾಂಗಣದಲ್ಲಿ ನಡೆಯಿತು. ರಾಜ್ಯ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಭಾಗವಹಿಸಿ ಮಾತನಾಡಿ, ತುಷ್ಟೀಕರಣದ ರಾಜಕಾರಣ ಕಾಂಗ್ರೆಸ್ ಸಂಸ್ಕೃತಿಯಾಗಿದ್ದು ಅಭಿವೃದ್ಧಿಯಲ್ಲೂ ಸೋತು ಮೂಲೆಗುಂಪಾಗಿದೆ. ಮುಂದಿನ ಚುನಾವಣೆಯಲ್ಲಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಬಿಜೆಪಿ ಬೆಂಬಲಿತ ಕಾರ್ಯಕರ್ತರ ಗೆಲುವಿಗಾಗಿ ತಕ್ಷಣದಿಂದಲೇ ಶ್ರಮಿಸಬೇಕಾಗಿದೆ ಎಂದು ಹೇಳಿದರು. ಮುಖ್ಯವಾಗಿ ಇವೆಲ್ಲ ವಿಚಾರಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವೆಲ್ಲ ಸಂಘಟಿತರಾಗಿರೋರೆ, ಬೂತ್ ಮಟ್ಟದಲ್ಲೂ ಸಂಘಟಿತರೆ, ಶಕ್ತಿ ಕೇಂದ್ರದಲ್ಲಿ, ಮಹಾಶಕ್ತಿ ಕೇಂದ್ರ, ಯಾವ ಮಟ್ಟದಲ್ಲಿ ಎಲ್ಲಿ ನೋಡಿದ್ರು ಭಾರತೀಯ ಜನತಾ ಪಾರ್ಟಿನೇ, ಭಾರತೀಯ ಜನತಾ ಪಾರ್ಟಿ ಚುನಾಯಿತ ಪ್ರತಿನಿಧಿಗಳೇ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ. ಆ ಕಾರ್ಯಕರ್ತರ ಅಭಿಮಾನ ಉತ್ಸಾಹ ನೋಡಿದಾಗ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅನ್ನುವಂಥದ್ದನ್ನ ಬಹಳಷ್ಟು ಹೆಮ್ಮೆ ಮತ್ತು ಉತ್ಸಾಹದಿಂದ ಇರುವಂಥ ಒಂದು ಕಾರ್ಯಕರ್ತರು ಎಲ್ಲರಿಗೂ ಈ ನಾಡಿನಲ್ಲಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಾನು ಬಹಳಷ್ಟು ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲು ಮಾತನಾಡಿ, ಪಂಚಾಯತಿ ಚುನಾವಣೆ ಬಿಜೆಪಿ ಕಾರ್ಯಕರ್ತರ ಪಾಲಿಗೆ ಲೋಕಸಭಾ ಚುನಾವಣೆಯಷ್ಟೇ ಪ್ರಾಮುಖ್ಯತೆ ಪಡೆದಿದೆ. ಕಾಂಗ್ರೆಸ್ ತನ್ನ ವಿಚಾರ ದಾರಿ ಕಾರ್ಯಕರ್ತರನ್ನ ಮರೆತದ್ದರಿಂದ ಸೋಲಿನ ದಾರಿ ಹಿಡಿದಿದ್ದು, ಬಿಜೆಪಿ ತನ್ನ ಕಾರ್ಯಕರ್ತರ ಶ್ರಮದಿಂದ ಜಗತ್ತಿನ ಅತ್ಯಂತ ದೊಡ್ಡ ಪಕ್ಷವಾಗಿ ಗುರುತಿಸಿಕೊಂಡಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನ ಹಾಗೂ ನೈತಿಕ ಬೆಂಬಲದಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರಧಾನಿಯಷ್ಟೇ ಪವರ್ಫುಲ್ ಆಗಲಿದ್ದಾರೆ ಎಂದು ಹೇಳಿದರು. ಮಹಾತ್ಮ ಗಾಂಧಿಯ ಕನಸು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪರಿಕಲ್ಪನೆಯಡಿಯಲ್ಲಿತ್ತು. ಮಹಾತ್ಮ ಗಾಂಧಿ ಉಲ್ಲೇಖ ಮಾಡಿದರೆ ಈ ದೇಶವನ್ನು ಜಾತ್ಯತೀತ ರಾಷ್ಟ್ರ ಅಂತ ಕರೆದಿಲ್ಲ. ಮಹಾತ್ಮ ಗಾಂಧಿ ಕರೆದರು ಭಾರತವನ್ನು ರಾಮರಾಜ್ಯದ ಚಿಂತನೆ ಅಡಿಯಲ್ಲಿ, ರಾಮರಾಜ್ಯದ ಪರಿಕಲ್ಪನೆಯಡಿಯಲ್ಲಿ ರಾಮರಾಜ್ಯದ ನಿರ್ಮಾಣದ ಚಿಂತನೆಯನ್ನು ಇಟ್ಟರು. ಆ ರಾಮರಾಜ್ಯದ ಚಿಂತನೆಗೆ ಪೂರಕವಾಗಿ ಯೋಜನೆಗಳನ್ನು ಕೊಟ್ಟರು. ಮಹಾತ್ಮ ಗಾಂಧಿ ಹೇಳಿದರು, ಈ ದೇಶ ರಾಮರಾಜ್ಯ ಆಗಬೇಕು ಅಂತಾದರೆ ಗ್ರಾಮಗಳು ರಾಮರಾಜ್ಯ ಆಗಬೇಕು. ಅದಕ್ಕೋಸ್ಕರ ಗ್ರಾಮದಲ್ಲಿ ಸ್ವರಾಜ್ಯದ ಮುಖಾಂತರ, ಗ್ರಾಮರಾಜ್ಯದ ಮುಖಾಂತರ ರಾಮರಾಜ್ಯದ ನಿರ್ಮಾಣ, ಅದರ ಚಿಂತನೆಯನ್ನು ಇಟ್ಟರು. ಹಾಗಾಗಿ ಮಹಾತ್ಮ ಗಾಂಧಿ ಒಂದೊಂದು ಗ್ರಾಮಗಳ ಉತ್ಥಾನದ ಪರಿಕಲ್ಪನೆಗಳನ್ನು ಇಟ್ಟರು. ಆದರೆ ಗಾಂಧಿಯ ಹೆಸರಿನಲ್ಲಿ ಮತ ಪಡೆದಿರ್ತಕ್ಕಂಥ ಕಾಂಗ್ರೆಸ್, ಗಾಂಧಿಯ ಹೆಸರಿನಲ್ಲಿ ರಾಜಕಾರಣ ಮಾಡಿರ್ತಕ್ಕಂಥ ಕಾಂಗ್ರೆಸ್, ಗಾಂಧಿಯ ಹೆಸರಿನಲ್ಲಿ ಬದುಕಿರ್ತಕ್ಕಂಥ ಕುಟುಂಬ ಗಾಂಧಿ ಚಿಂತನೆಯನ್ನು ಕಡೆಗಣಿಸಿತು. ಕೇವಲ ಗಾಂಧಿಯ ಟೋಪಿಯನ್ನು ಇಟ್ಟು ಜನರನ್ನು ಮಂಗ ಮಾಡಿತು, ಜನರನ್ನು ಮರಣ ಮಾಡಿತು, ಜನರನ್ನು ನಾಚಿಕೆ. ಈ ಸಂದರ್ಭ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಸಂಸದೆ ಶೋಭಾ ಕರಂದ್ಲಾಜೆ, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ, ಕೋಲಾರ ಸಂಸದ ಮುನಿಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕರಾದ ರಾಜೇಶ್ ನಾಯ್ಕ್, ಉಮಾನಾಥ್ ಖೋಟ್ಯಾನ್, ವೈ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ಜಿಲ್ಲಾಧ್ಯಕ್ಷ ಸುದರ್ಶನ್ ಎಂ, ರಾಜ್ಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಗೀತಾ ವಿವೇಕಾನಂದ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.